ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಹಾಗೆಯೇ 40 ವರ್ಷಗಳ ಇತಿಹಾಸ ಇರುವ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್ ಮತ್ತು ಸತ್ಯನಾಥ್ ಸ್ಟೋರ್ಸ್. ಸೊ ವೀಕ್ಷಕರೇ, ಪ್ರತಿಯೊಂದು ಅಡುಗೆಯಲ್ಲೂ ಅದರದೇ ಆದಂತಹ ರುಚಿ ಬರಬೇಕಾದ್ರೆ ಅದನ್ನು ಮಾಡುವಂತಹ ಒಂದು ವಿಧಾನ ಏನಿದೆ, ಜೊತೆಗೆ ಅದಕ್ಕೆ ಹಾಕುವಂತಹ ಇಂಗ್ರೀಡಿಯೆಂಟ್ಸ್ ಗಳೇನಿದೆ, ಅದು ತಕ್ಕಾಗೆ ಅದಕ್ಕೆ ಬೇಕಾದಾಗ ಹಾಕಿದ್ರೆ ಮಾತ್ರ ಅದಕ್ಕೊಂದು ಚೆನ್ನಾಗಿರುವಂತಹ ಟೇಸ್ಟ್ ಬರುತ್ತೆ. ಸೊ ಇದರಲ್ಲೂ ಕೂಡ ಅಡುಗೆ ಅಂತ ಹೇಳಿದ ತಕ್ಷಣ ಅದು ಸಿಂಪಲ್ ಆಗಿ ಅಡುಗೆ ಅಲ್ವಾ ಅಂತ ಹೇಳೋ ತರ ಏನಿಲ್ಲ. ಅದಕ್ಕಾಗಿ ಅಂತ ಕಲಿಯುವಂತಹ ಬೇರೆ ಬೇರೆ ಕೋರ್ಸಸ್ಗಳು ಕೂಡ ಬೇರೆ ಇದೆ. ಕೋರ್ಸಸ್ ಅಲ್ಲಿ ಕಲಿಯುವಂತಹ ಒಂದು ಅಡುಗೆ ಒಂದು ರೀತಿಯಲ್ಲಿ ಆದ್ರೆ, ನಮ್ಮ ಮನೆಯಲ್ಲೇ ಇದ್ದುಕೊಂಡು ಮನೆಯಲ್ಲಿರುವಂತಹ ಹಿರಿಯರಿಂದ ಕಲಿಯುವಂತಹ ಅಡುಗೆ ಅದರ ಒಂದು ಚಂದನೆ ಬೇರೆ ಇರುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ಸುಮತಿ ಮಲ್ಯ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಫೈನ್. ಎಲ್ಲಿಂದ ಬರ್ತಾ ಇರೋದು ನೀವು? ಮಂಗಳೂರಿಂದ ಬರ್ತಾ ಇದ್ದೀರಾ. ವೆರಿ ನೈಸ್. ಸೊ ಮನೆಯಲ್ಲೇ ಇರೋದು ಅಂತ ಕಾಣುತ್ತೆ ನೀವು ಅಲ್ವಾ, ಆರಾಮ್ಸೆ ಆಗಿ. ಸೊ ಅಡಿಗೆ ಮನೆಯಲ್ಲಿ ಜಾಸ್ತಿಯಾಗಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ನೀವಾ ಅಥವಾ ಮನೆಯಲ್ಲಿ ಯಾರಾದ್ರೂ ಇದ್ದಾರಾ? ನಾನು ಒಬ್ಬಳೇ ಇರೋದು. ಹೌದಾ? ಓಕೆ. ಸೊ ಬೇಸಿಕಲಿ ನಿಮ್ ನೋಡಿದಾಗಲೇ ಗೊತ್ತಾಗುತ್ತೆ ಅಡುಗೆಯಲ್ಲಿ ತುಂಬಾ ಪಳಗಿರೋ ಹಾಗೆ ಕಾಣ್ತೀರಾ. ಸೊ ವೆಲ್ಕಮ್ ನಮ್ ಕಿಚನಿಗೆ. ಅಂಡ್ ಇವತ್ತು ಏನ್ ಅಡಿಗೆ ಮನೆಯಲ್ಲಿ ಹೇಳ್ಕೊಡ್ತಾ ಇದೀರಾ? ಬಿಹಾರ್ ಸ್ಪೆಷಲ್. ಬಿಹಾರ್ ಸ್ಪೆಷಲ್. ಓಕೆ. ಸೊ ಬಿಹಾರಿದು ಏನದು? ಒಂದು ಸ್ವೀಟ್ ಡಿಶ್. ಸ್ವೀಟ್ ಹೆಸರು ಟೆಕ್ವಾ. ಟೆಕ್ವಾ. ಓಕೆ. ಏನಿದು ಅಂದ್ರೆ ಟೆಕ್ವಾ ಅಂತ ಹೇಳಿದ್ರೆ? ಬಿಸ್ಕಿಟ್ ತರ ಉಂಟು. ಹಾ 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 ಹಾ. ಓಕೆ. ಗೋಧಿ ಹಿಟ್ಟಿನಿಂದ ಮಾಡುವಂತದ್ದು. ಓಕೆ. ಮತ್ತೆ ಡುಸ್ಕಾ. ಓಕೆ, ಡುಸ್ಕಾ. ಸೊ ಇದು ಕೂಡ ಬಿಹಾರ? ಬಿಹಾರ ಅದು ಕೂಡ. ಓಕೆ ಓಕೆ. ಸೊ ಇವರದ್ದೆಲ್ಲ ಹೆಸರು ಇದೇ ತರ ಬರೋದಾ? ಟೆಕ್ನೋ, ಡುಸ್ಕಾ ಆ ತರ ಎಲ್ಲ. ಸೊ ಇದು ಏನು ಸೆಕೆಂಡ್ ಡಿಶ್? ಏನದು ಸ್ವೀಟಾ ಅಥವಾ ಏನದು? ಸ್ನ್ಯಾಕ್. ಸ್ನ್ಯಾಕ್ಸ್. ಓಕೆ. ಸೊ ಒಂದು ಸ್ವೀಟ್, ಇನ್ನೊಂದು ಸ್ನ್ಯಾಕ್. ಎಸ್ ಮೇಡಮ್, ನಮ್ ಕಿಚನ್ ಎಲ್ಲವೂ ಫ್ರೈ ಮಾಡುವಂತದ್ದೇ. ಓಕೆ ಮೇಡಮ್. ಸೊ ಎರಡು ಬಿಹಾರಿ ಸ್ಪೆಷಲ್ ಅಂತ ಹೇಳಿದ್ರೆ, ಯಾಕೆ ನೀವು ಅಂದ್ರೆ ಬಿಹಾರಿ ಸ್ಪೆಷಲ್ ತಗೊಂಡ್ರೆ ನೀವು ಪರ್ಟಿಕ್ಯುಲರ್ಲಿ? ಮುಂಚೆ ಜಮ್ಶೆಡ್ಪುರ್ ನಲ್ಲಿ ಇದ್ದೆ. ಬಿಹಾರ್ ಸೈಡ್ ಅಲ್ಲಿ. ಓಕೆ ಓಕೆ. ಏನ್ ಮಾಡ್ಕೊಂಡಿದ್ರಿ ಮೊದಲು? ಮನೆಯಲ್ಲೇ ಇದ್ದೆ. ಓಕೆ. ಬಟ್ ಈಗ ಮಂಗಳೂರಿಗೆ ಶಿಫ್ಟ್ ಆಗಿದ್ದೀರಾ. ಬಟ್ ಅಲ್ಲಿಯ ಒಂದು ಆಹಾರ ಶೈಲಿಯನ್ನು ಇನ್ನೂ ಇದೆ, ಕಂಟಿನ್ಯೂಟಿ. ಅದು ಇವತ್ತು ನಮ್ ಕಿಚನ್ ಅಲ್ಲಿ ಆಗ್ತಾ ಇದೆ. ಎಸ್ ಮೇಡಮ್, ಬನ್ನಿ ಹೋಗೋ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ನಾವು ಏನ್ ಮಾಡ್ತಾ ಇರೋದು? ಯಾವ ಡಿಶ್? ಟೆಕ್ವಾ. ಟೆಕ್ವಾ. ಓಕೆ, ಟೆಕ್ವಾ ಅಲ್ವಾ, ಸ್ವೀಟ್ ಡಿಶ್. ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಹೇಗೆ ಫಸ್ಟಿಗೆ? ಗೋಧಿ ಹಿಟ್ಟು 1 ಕಪ್. ಗೋಧಿ ಹಿಟ್ಟು 1 ಕಪ್. ಓಕೆ. ಆಮೇಲೆ ಬಾಂಬೆ ರವಾ. ಬಾಂಬೆ ರವಾ. ಓಕೆ. 1/4 ಕಪ್. ಸಕ್ಕರೆ 1/4 ಕಪ್. ಓಕೆ. ಬಡಿ ಸೇರಿ. ಓಕೆ. 1 ಸ್ಪೂನ್. ಇದು ದ್ರಾಕ್ಷಿ, ಕೊಬ್ಬರಿ, ಎಲ್ಲ ಡ್ರೈ ಫ್ರೂಟ್ಸ್. ಓಕೆ. ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಕೊಬ್ಬರಿ, ಡೇಟ್ಸ್, ಏಲಕ್ಕಿ ಸ್ವಲ್ಪ. ಏಲಕ್ಕಿ. ಓಕೆ ಓಕೆ. ಸೊ ಎಲ್ಲ ಡ್ರೈ ಫ್ರೂಟ್ಸ್. ಹಾ ಹಾ. ಇದನ್ನೆಲ್ಲ ಮಿಕ್ಸ್ ಮಾಡೋದು ಡ್ರೈ. ತುಪ್ಪ. ಓಕೆ. 2 ಟೇಬಲ್ ಸ್ಪೂನ್.
ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋದು. ಸೊ ಇದು ಆಕ್ಚುಲಿ ಉಪ್ಪು ಜೊತೆಗೆ ಈ ಎಲ್ಲ ಡ್ರೈ ಫ್ರೂಟ್ಸ್ ಹೌದು. ಮತ್ತೆ ಗೋಧಿ ಹಿಟ್ಟು ಹೌದು. ಮತ್ತೆ ಸಕ್ಕರೆ ಹಾಕಿದ್ರೆ ಯೂಶುವಲಿ ಸಕ್ಕರೆ. ಸ್ವೀಟ್ ಎಲ್ಲ ಮಾಡಿದಾಗ ಬೆಲ್ಲ ಎಲ್ಲ ಹಾಕ್ತಾರೆ ಸಕ್ಕರೆಯಲ್ಲಿ ಸಕ್ಕರೆ ಓಕೆ ಹಾಲಿನ ಕಲಿಸೋದು. ಹಾಲಲ್ಲೇ ಕಲಿಸೋದು. ಓಕೆ ಎಷ್ಟು ಹಾಲು ಅದಕ್ಕೆ? ಸ್ವಲ್ಪ ಸ್ಪ್ರಿಂಕಲ್ ಮಾಡೋದು ಅಷ್ಟೇ, ಹೆಚ್ಚು ಹಾಲು ಹಾಕ್ಲಿಕ್ಕಿಲ್ಲ. ಓಕೆ ಓಕೆ. ಸೊ ಇದು ಬಿಹಾರಲ್ಲಿ ಸ್ವೀಟ್ ಅಂದ್ರೆ ಹೇಗೆ ಅಂದ್ರೆ ಏನಾದ್ರೂ ಸ್ಪೆಷಲ್ ಒಕೇಶನ್ ಗೆ ಮಾಡ್ತಾರಾ? ಆಕ್ಚುಲಿ ಸೂರ್ಯನ ಪೂಜೆ ಮಾಡ್ತಾರೆ, ಛಟ್ ಪೂಜೆ ಎಂದು. ಆ ಟೈಮ್ನಲ್ಲಿ ಇದು ಪ್ರಸಾದಕ್ಕೆ ಇದು ಮಾಡ್ತಾರೆ. ಓಕೆ ಓಕೆ. ಸೊ ಪ್ರಸಾದಕ್ಕಂತ ಹೌದು. ಮಾಡೋದು. ದೀಪಾವಳಿ ನಂತರ ಛಟ್ ಪೂಜೆ ಇರ್ತದೆ. ಸೊ ಇದು ಡೀಪ್ ಫ್ರೈ ಏನಾದ್ರು ಮಾಡ್ಲಿಕ್ಕಿದೆಯಾ? ಹೌದು ಎಣ್ಣೆ ಇಡುದು ಹಾಗಾದ್ರೆ? ಹೌದು. ಓಕೆ. ಸೊ ಇದು ಎಣ್ಣೆ ಹಾಕ್ತೇನೆ. ಸೊ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಒನ್ ಆಫ್ ದಿ ಹೆಲ್ದಿ ಆಯಿಲ್ ಇದು. ಸಾಕ? ಸಾಕು. ಇದು ಅಚ್ಚು. ಸೊ ಇದು ಅಚ್ಚು ಅಂದ್ರೆ ಇದು ಒಂಥರ ಬೇರೆನೆ ಅಚ್ಚು ಬೇರೆ ತರ ಬೇರೆ ಕಾಣ್ತದೆ. ಡಿಸೈನ್ ಇರ್ತದೆ ನೋಡಿ. ಈಚೆ ಈ ಶೇಪ್ ಇದ್ದು ಬೇರೆ ಬೇರೆ ಶೇಪ್ ಇದ್ದು ಬೇರೆ ಬೇರೆ ಮಾಡ್ಬೋದು. ಶೇಪ್ ಇದ್ದು ಹೌದು. ಡಿಸೈನ್ ಅಲ್ಲಿ ಅಚ್ಚು ಅಲ್ವಾ? ಸೊ ಇಟ್ ಇಸ್ ಫಾರ್ ದ ಅಟ್ರಾಕ್ಷನ್. ಅಂದ್ರೆ ಸುಮ್ಮನೆ ನಾವು ಈ ತರ ಉಂಡೆ ಮಾಡಿ ಎಣ್ಣೆಲಿ ಮಾಡ್ಬೋದು. ಬಿಡೋದು ಅಲ್ವಾ? ಸೊ ಇದೀಗ ಅಚ್ಚಲ್ಲಿ ಹೇಗ್ ಬರುತ್ತೆ ನನಗೂ ಕ್ಯೂರಿಯಾಸಿಟಿ ಇದೆ ಅದು. ಸೊ ಇದು ಅಚ್ಚಲ್ಲಿ ಬರ್ಬೇಕಾದ್ರೆ ಎಷ್ಟು ಹದ ಇರ್ಬೇಕು? ದಪ್ಪ ಇರ್ಬೇಕಾ ಹೇಗೆ? ಹೌದು ನೋಡಿ. ಇಷ್ಟು ಹದದಲ್ಲಿ ಇರ್ಬೇಕು. ಈ ತರ ಇದಕ್ಕೆ ಡಿಸೈನ್ ಬರುತ್ತೆ. ಡಿಸೈನ್ ಬರ್ತದೆ. ಓಕೆ ಓಕೆ. ಒಂದು ನಿಮಿಷ. ಓಕೆ. ಸೊ ಯಾವ ಒಂದು ಅದಕ್ಕೆ ಯಾವುದೇ ಮಾಡಬಹುದು, ಡಿಸೈನ್ ಬೇಕು, ಶೇಪ್ ಬೇಕು, ಕೊಡ್ಬೋದಲ್ವಾ? ಓಕೆ. ಇದೊಂದು ಬೇರೆನೇ ಡಿಸೈನ್. ಓಕೆ. ಸೊ ಒಂದ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಕೊಂಡು ಅಚ್ಚಲ್ಲಿ ಇದು ಮಾಡು. ಇಲ್ಲಾಂದ್ರೆ ಏನು ಅಚ್ಚು ಇಲ್ಲ ಅಂತ ಹೇಳಿದ್ರೆ ತಟ್ಟಿ ಕೂಡ ಹಾಡ್ಬೋದು. ಹಾಕಿ ಕೂಡ ಮಾಡಬಹುದು. ಬಟ್ ಅದೊಂಥರ ಒಂದು ಬಿಸ್ಕಿಟ್ಸ್ ಎಲ್ಲ ಸ್ವಲ್ಪ ದಪ್ಪ ಇರಬೇಕಾಗುತ್ತೆ ಅಲ್ವಾ? ನೀವು ಹೇಳಿದ್ರಿ ಆಗ ಒಂಥರ ಬಿಸ್ಕಿಟ್ ತರ ಆಗುತ್ತೆ ಅಂತ. ಒಂಥರ ಸ್ವೀಟ್ ಬಿಸ್ಕಿಟ್ ಸ್ವೀಟ್ ಅಲ್ವಾ? ಹೌದು. ಸೊ ಇದು ಈ ಕಡೆ ಎಲ್ಲ ಮಾಡೋದು ಸ್ವಲ್ಪ ಕಡಿಮೆ ಅಂತ ಕಾಣುತ್ತೆ ಅಲ್ವಾ? ಹೌದು. ರವಾ ಉಂಡೆ ಮಾಡ್ತಾರೆ, ರವಾದಲ್ಲಿ ಬೇರೆ ಏನೋ ಒಂದು ಇದು ಮಾಡ್ತಾರೆ. ಸ್ಪೆಷಲ್. ಇದೊಂದು ಬೇರೆನೆ ಆಕ್ಚುಲಿ ಮಾಡಿ ತುಪ್ಪದಲ್ಲೆಲ್ಲ ಮಿಕ್ಸ್ ಮಾಡಿ ಮತ್ತೆ ಎಣ್ಣೆಯಲ್ಲಿ ಬಿಡೋದು. ಹೌದು. ಸೊ ಇನ್ ಬೇರೆ ಏನೆಲ್ಲ ಮಾಡ್ತಾರೆ ದೀಪಾವಳಿಗೆ ಅಥವಾ ಯಾವುದೇ ಹಬ್ಬಕ್ಕೆ? ಇದೇ ತರ ಏನಾದ್ರು ಸ್ಪೆಷಲ್ ಮಾಡ್ತಾರ? ಇದೇ ರವಾ ಲಾಡು. ಸಾಧಾರಣ ಎಷ್ಟು ವರ್ಷ ಇದ್ರಿ ಮೇಡಮ್ ಬಿಹಾರಲ್ಲಿ? 30 years. 30 years ಇದ್ರಿ. ಓಕೆ. ಜಮ್ಶೆಡ್ಪುರ್ನಲ್ಲಿ ಇದ್ದೆ. ಜಮ್ಶೆಡ್ಪುರಲ್ಲಿ. ಸೊ ಹೇಗೆ ಅಲ್ಲಿನ ಒಂದು ಪದ್ಧತಿ, ಆಹಾರ ಅದೆಲ್ಲ ಹೇಗೆ ಅಲ್ಲಿ ಜಾಸ್ತಿ? ಕಾಸ್ಮೋಪಾಲಿಟನ್ ಎಲ್ಲ ಬೇರೆ 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 ಪ್ರದೇಶದವರೆಲ್ಲ ಇದ್ರು ಅಲ್ವಾ? ಓಕೆ ಓಕೆ. ಸೊ ಬೇಸಿಕಲಿ ಅಲ್ಲಿ ಈ ತರ ಹಬ್ಬಗಳೆಲ್ಲ ಬಂದಾಗ ಹೇಗೆ ಆಚರಿಸ್ತಾರೆ ಮೇಡಮ್? ಅಂದರೆ ಬೆಂಗಾಲಿಸ್ ಪೂಜಾ ಟೈಮ್ನಲ್ಲಿ ಅವರು ಸೆಲೆಬ್ರೇಷನ್ ಓಕೆ ಓಕೆ. ಎಲ್ಲರನ್ನು ಇನ್ವೈಟ್ ಮಾಡೋದು ಆ ರೀತಿ ಮಾಡ್ತಾರೆ. ದೀಪಾವಳಿ ಸಮಯದಲ್ಲಿ ಬೇರೆ ಮಹಾರಾಷ್ಟ್ರ. ಸೊ ಈ ತರ ಎಲ್ಲ ಬೇರೆ ಬೇರೆ ವೆರೈಟಿ ಮಾಡ್ತಾರೆ. ಹೌದು. ಹೋಲಿ ಅಲ್ಲಿ ಹೋಲಿ ಫೇಮಸ್. ಓಕೆ ಓಕೆ. ಸೊ ಹೋಲಿ ಹಬ್ಬಕ್ಕೂ ಏನಾದ್ರು ಅಂದ್ರೆ ಇಲ್ಲಿ ಕೇವಲ ಹೋಲಿ ಹಬ್ಬ ಅಂತ ಹೇಳಿದ್ರೆ ಬಣ್ಣ ಹಚ್ಚುದು ಮಾತ್ರ ಇರುತ್ತೆ.
ಸೊ ಅಲ್ಲಿ ಏನು ಯಾವ ತರ ಮಾಡ್ತಾರೆ? ಅಲ್ಲಿ ಎಲ್ಲ ಬೇರೆ ಮಾಲ್ಪುವ ಎಂದು ಅದು ಮಾಡ್ತಾರೆ. ಹಾ ಹಾ, ಓಕೆ. ಮತ್ತೆ ಹಲಸಿನಕಾಯಿದ್ದು ಪದಾರ್ಥ ಎಲ್ಲ ಮಾಡ್ತಾರೆ. ಓಕೆ, ಹೋಲಿ ಸ್ಪೆಷಲ್. ಎಸ್, ಆಯ್ತಲ್ವಾ ಮೇಡಮ್? ಓಕೆ, ಸರ್ವ್ ಮಾಡ್ಕೊಳ್ಳುವಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಹೇಗಾಗಿದೆ ತಿಂದು ನೋಡಿ. ಖಂಡಿತ ಬಿಹಾರಿ ಸ್ಪೆಷಲ್ ಅಂತ ಬೇರೆ ಹೇಳಿದ್ರಿ, ಅಂಡ್ ನೋಡ್ಲಿಕ್ಕಂತೂ ನೀವು ಹೇಳಿದಾಗೇನೆ ಸ್ಪೆಷಲ್ ಆಗಿ ಇದೆ. ಎಸ್ ವೀಕ್ಷಕರೇ, ಬಿಹಾರ್ ಸ್ಟೈಲ್ ಒಂದು ಸ್ವೀಟ್ ಟೆಕ್ವಾ ಅಂತ ಹೇಳಿದ್ರು. ಸೊ ವೆರಿ ಈಸಿ. ಸೊ ರವಾದಲ್ಲಿ ಮಾಡಿಕೊಟ್ಟಿದ್ದಾರೆ, ಬಟ್ ಮಾಡ್ಕೊಳ್ಳುವ ಕಂಪ್ಲೀಟ್ ಮೆಥಡ್, ಸೊ ಮಾಡ್ಕೊಳ್ಳೋ ವಿಧಾನ ಹೇಗಂತ ಒಮ್ಮೆ ನೋಡ್ಕೊಂಡೆ. ಟೆಕ್ವಾ ತಯಾರಿಸುವ ವಿಧಾನ: ಮೊದಲು 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ನಷ್ಟು ಬಾಂಬೆ ರವೆ, 1/4 ಕಪ್ ಸಕ್ಕರೆ, 1 ಚಮಚ ಬಡೆ ಸೊಪ್ಪು, ಒಣ ದ್ರಾಕ್ಷಿ, ಕೊಬ್ಬರಿ ಚೂರುಗಳು, ಏಲಕ್ಕಿ, ಗೋಡಂಬಿ ಬಾದಾಮಿ ಚೂರುಗಳು, 2 ಚಮಚ ತುಪ್ಪ, ಚಿಟಿಕೆ ಉಪ್ಪು ಎಲ್ಲವನ್ನು ಹಾಕಿ ಬೆರೆಸಿ ಹಾಲನ್ನು ಚಿಮುಕಿಸುತ್ತಾ ಕಲಸಿ 1 ಮುದ್ದೆ ಬರುವವರೆಗೂ ಕಲಸಿಕೊಳ್ಳಿ. ನಂತರ ಯಾವುದೇ ಆಕಾರದಲ್ಲಿ ಅಚ್ಚಿನಲ್ಲಿ ಒತ್ತಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಣ್ಣ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಬಿಹಾರಿ ಸ್ಪೆಷಲ್ ಟೆಕ್ವಾ ರೆಡಿ. ಸೊ ಬಿಹಾರಿ ಸ್ಪೆಷಲ್ ಒಂದು ರೆಸಿಪಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ ರೆಡಿ ಆಗ್ಲಿಕ್ಕಿದೆ. ಸೊ ಅಲ್ಲಿ ತನಕ ನಾವೊಂದು ತಗೊಳ್ಳೋ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಜೊತೆಗೆ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್ ಮತ್ತು ಸತ್ಯನಾಥ್ ಸ್ಟೋರ್ಸ್. ಸೊ ವೀಕ್ಷಕರೇ, ಬಿಹಾರಿ ಸ್ಪೆಷಲ್ ಹೇಳ್ಕೊಡ್ಲಿಕ್ಕೆ ಇವತ್ತಿನ ನಮ್ಮ ಗೆಸ್ಟ್ ನಮ್ಮ ಜೊತೆಗಿದ್ರು. ಸೊ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದಾರೆ, ಆಲ್ರೆಡಿ ಅದಾಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಯಾವುದು ಅಂತ ಕೇಳೋ ಬನ್ನಿ. ಎಸ್ ಮೇಡಮ್, ಸೊ ನೆಕ್ಸ್ಟ್ ಏನೋ ಒಂದು ಹೆಸರು ಹೇಳಿದ್ರಿ ಮಾತ್ರ, ಡುಸ್ಕಾ ಅಲ್ವಾ? ಎಸ್, ಹೇಗೆ ಮೇಡಮ್, ಯಾವ್ದ್ರಲ್ಲಿ ಮಾಡುದು, ಏನಿದೆ ಆಕ್ಚುಲಿ? ರೈಸ್, ಚನಾ ದಾಲ್, ಓಕೆ, ಮತ್ತೆ ಉರ್ದ್ ದಾಲ್, ಮತ್ತೆ ಕಾಲಿಫ್ಲವರ್. ಸೊ ಇದು ಒಂಥರ ಕಟ್ಲೆಟ್ ತರನ ಹೇಗೆ? ಸ್ವಲ್ಪ ಆ ತರ ಸಿಮಿಲರ್, ಪಕೋಡ ತರ. ಓಕೆ ಮೇಡಮ್, ಸ್ಟಾರ್ಟ್ ಮಾಡುವ. ಹೇಗೆ ಇದನ್ನು ಕಡಿಬೇಕು, ಗ್ರೈಂಡ್ ಮಾಡ್ಲಿಕ್ಕೆ ಇದೆಯಾ? ಸೊ ಇದು ನೆನ್ಸಿಟ್ಟಿರ್ಬೇಕಾ ಹೇಗೆ? ಹೌದು, 1 ಗಂಟೆ ನೆನೆಸುವುದು. 1 ಗಂಟೆನಾ? ಹೌದು. ಆಮೇಲೆ ಮೆಣಸಿನಕಾಯಿ, 2 ಶುಂಠಿ, ಒಂಚೂರು ಸೋಡಾ. ಇಷ್ಟೇನಾ? ನೀರು ಹಾಕ್ಬೇಕಾ? ಸ್ವಲ್ಪ ನೀರು ಹಾಕಬೇಕು. ಹಾಕ್ಲಿಯಾ? ಸಾಕ? ಸಾಕು, ತರಿ ರುಬ್ಬೋದು. ಓಕೆ. ತರಿಯಾಗಿ ಬರಬೇಕು ಅಂತ ಹೇಳಿದ್ರು. ಓಕೆ. ನೆಕ್ಸ್ಟ್ ಇನ್ನು ಮಿಕ್ಸ್ ಮಾಡೋದು ಕಾಲಿಫ್ಲವರ್ ಮತ್ತೆ ಬಟಾಣಿ. ಓಕೆ ಓಕೆ. ಸ್ವಲ್ಪ ನೀರು ಹಾಕ್ಬೇಕಾ? ಜೀರಿಗೆ, ಬಟಾಣಿ, ಕಾಲಿಫ್ಲವರ್ ಮತ್ತೆ ಅದ್ರ ಜೊತೆಗೆ
ಕೊತ್ತಂಬರಿ ಸೊಪ್ಪು. ಓಕೆ ಓಕೆ. ಸೊ ಕಾಲಿಫ್ಲವರ್ ಕೂಡ ಸಣ್ಣ ಸಣ್ಣದಾಗಿ ಹುರಿದಾಗಲ್ಲ. ಓಕೆ. ಎಣ್ಣೆ ಮಿಕ್ಸ್ ಮಾಡ್ಬೋದು. ಎಣ್ಣೆ ಇಡುತ್ತಾ? ಸೊ ಇದೆಲ್ಲ ಮಿಕ್ಸ್ ಮಾಡೋದು ಹಾಗಾದ್ರೆ. ಸೊ ಇದು ಹಾಗಾದ್ರೆ ಒಂದು ಸ್ನಾಕ್ ಅಂತ ಹೇಳಿದ್ರೆ, ಸೊ ಚಾ ಕಾಫಿಗೆ ಎಲ್ಲ ಆಗುತ್ತೆ ಅಲ್ವಾ? ಸೊ ಇದಕ್ಕೆ ಏನು ಖಾರ ಹುಡಿ ಏನು ಹಾಕ್ಲಿಕ್ಕಿಲ್ವಾ? ಮೆಣಸಿನ ಹುಡಿ ಹಾಕ್ಲಿಕ್ಕಿದ್ಯಾ? ಹಸಿ ಮೆಣಸೇ ಸಾಕು. ಓಕೆ. ಸೊ ಮೆಣಸಿನ ಹುಡಿ ಅದರಲ್ಲಿ ಅವಶ್ಯಕತೆ ಇಲ್ಲ. ಓಕೆ ಓಕೆ. ಸೊ ಇದಕ್ಕೆ ನೀವು ತರಕಾರಿ ಬಟಾಣಿ ಮತ್ತೆ ಇದು ಹಾಕಿದೀರಾ, ಏನು ಕಾಲಿಫ್ಲವರ್ ಹಾಕಿದೀರಾ? ಸೊ ಅದೊಂದೇ ಸಾಕಾಗುತ್ತೆ ಅಥವಾ ಬೇರೆ ಏನಾದ್ರು ಹಾಕ್ಬೋದು? ಅದು ನಮ್ಮ ಇಷ್ಟದಲ್ಲಿ ಏನ್ ಟೇಸ್ಟ್ ಗೆ ಬೇಕು ಅದು ಹಾಕಿದ್ರೆ ಸ್ವಲ್ಪ ಕಲರ್ಫುಲ್. ಓಕೆ ಓಕೆ ಓಕೆ. ಸೊ ನಮ್ಮ ಇಷ್ಟಕ್ಕೆ ತಕ್ಕಂತೆ ನಮ್ಮ ಟೇಸ್ಟ್ ಗೆ ತಕ್ಕಂತೆ ಹಾಕೊಳ್ಳಬಹುದು. ಕೆಲವರು ಪ್ಲೇನ್ ಮಾಡ್ತಾರೆ, ಕಾಲಿಫ್ಲವರ್ ಏನು ಹಾಕಲ್ಲ. ಹೌದು ಹೌದು ಹೌದು. ಸೊ ಹೀಗೆ ಮಾಡಿ ಡೈರೆಕ್ಟ್ ಎಣ್ಣೆಗೆ ಬಿಡುದಾ? ಎಣ್ಣೆಗೆ ಬಿಡುದು. ಸೊ ಇದಕ್ಕೆ ಶೇಪ್ ಅದಿದೆಲ್ಲ ಏನು ಕೊಡ್ಲಿಕ್ಕಿಲ್ಲ, ಡೈರೆಕ್ಟ್ ಸ್ಪೂನ್ ಅಲ್ಲಿ ಹಾಕೋದು. ಓಕೆ. ಸೊ ಅದೊಂಥರ ಉಬ್ಕೊಂಡು ಬರುತ್ತೆ ಅಲ್ವಾ? ಹೌದು. ಹಾ ಹಾ ಹಾ, ಈ ತರ ಆಗುತ್ತೆ. ಓಕೆ. ಸೊ ಇದು ಈ ತರ ಬರುತ್ತೆ ಅಲ್ವಾ? ಹೌದು. ಆಯ್ತಲ್ಲ? ಆಯ್ತು. ಗ್ಯಾಸ್ ಆಫ್ ಮಾಡ್ಯಾ? ರೆಡಿ ಅಲ್ವಾ ಮೇಡಮ್? ದುಸ್ಕಾ. ಎಸ್. ಸೊ ವೀಕ್ಷಕರೇ, ಬಿಹಾರಿ ಇನ್ನೊಂದು ರೆಸಿಪಿ, ಬಿಹಾರದಲ್ಲಿ ಫೇಮಸ್ ಸ್ನ್ಯಾಕ್ ಅಂತ ಹೇಳ್ಬೋದು, ಡುಸ್ಕಾ ಅಂತ ಹೇಳಿ. ತುಂಬಾ ಈಸಿ. ಶೇಪ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡ್ಬೇಕಂತ ಏನೂ ಇಲ್ಲ, ರಪಕ್ಕ ಆಗುತ್ತೆ, ತುಂಬಾನೇ ಈಸಿ ಬೇರೆ. ಸೊ ಡುಸ್ಕಾ ಮಾಡ್ಕೊಳ್ಳೋ ವಿಧಾನ ಹೇಗಂತ ನೋಡ್ಕೊಂಡು ಬನ್ನಿ. ಡುಸ್ಕಾ ತಯಾರಿಸೋ ವಿಧಾನ: ಮೊದಲು ಬೆಳ್ತಿಗೆ ಅಕ್ಕಿ, ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆಯನ್ನು 2 ರಿಂದ 3 ಗಂಟೆಗಳ ಕಾಲ ನೆನೆಸಿಡಿ. ನಂತರ ಹಸಿಮೆಣಸು, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಆನಂತರ ಜೀರಿಗೆ, ಬಟಾಣಿ, ಕಾಲಿಫ್ಲವರ್, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಉದುರುದುರಾಗಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹಾಕಿ ಕರಿಯಿರಿ. ಈಗ ಬಿಸಿ ಬಿಸಿ ಡುಸ್ಕಾ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ 2 ಸ್ಪೆಷಲ್ ಆದಂತಹ ರೆಸಿಪಿ ಹೇಳ್ಕೊಟ್ರಿ. ಸೊ ನಾವ್ ಇಟ್ಸ್ ಟೇಸ್ಟಿಂಗ್ ಟೈಮ್. ಟೇಸ್ಟ್ ನೋಡು ಅಲ್ವಾ? ಸೊ ಇದ್ರದ್ದು ಟೇಸ್ಟ್ ನೋಡುದ ಫಸ್ಟ್. ಎಸ್. ಸೊ ಇದು ಹೇಳಿದ್ರೆ ಟೆಕ್ವಾ ಅಲ್ವಾ? ಟೆಕ್ವಾ ತಕೊಳ್ಳಿ ಮೇಡಮ್. ಎಸ್. ಸೊ ನೀವು ಹೇಳಿದ ಒಂಥರ ಬಿಸ್ಕಿಟ್ ತರ, ಅದೇ ತರ ಬ್ರೇಕ್ ಮಾಡುವಾಗ ಅದೇ ತರ ಬರ್ತಾ ಇದೆ. ರಿಯಲಿ ಆಸಮ್. ತುಂಬಾ ಚೆನ್ನಾಗಿದೆ. ತಿಂದು ನೋಡಿ ಮೇಡಮ್. ಕ್ರಿಸ್ಪಿಯಾಗಿ, ಸ್ವೀಟ್ ಜೊತೆಗೆ ಆ ಡ್ರೈ ಫ್ರೂಟ್ಸ್ ಜೊತೆಗೆ ತುಪ್ಪ. ವಾವ್, ಒಂಥರ ಸ್ವೀಟ್ ಕಮ್ ಬಿಸ್ಕಿಟ್ ಇದ್ದಾಗೆ ಅಲ್ವಾ? ನೀವು ಹೇಳಿದ್ರಿ ಇದು ಹಬ್ಬಕ್ಕೆಲ್ಲ ಪ್ರಸಾದ ತರ. ತುಂಬಾ ಚೆನ್ನಾಗಿದೆ. ಹೊಸಾದು ಟೇಸ್ಟ್, ವೆರಿ ನೈಸ್, ರಿಚ್ ಟೇಸ್ಟ್ ಅಂಡ್ ಹೆಲ್ದಿ. ಮನೆಯಲ್ಲಿ ಮಾಡಿದಂಥ ಫೀಲ್ ಗೊತ್ತಾಗುತ್ತೆ ಅದರಲ್ಲಿ. ಸೊ ಇದು ಟೇಸ್ಟ್ ನೋಡುವಾಗಲ್ವಾ? ಇದಕ್ಕೇನು ಹೇಳಿದ್ರಿ ನೀವು?
ಡುಸ್ಕಾ. ಓಕೆ, ಶೇಪ್ ಎಲ್ಲ ಕೊಡ್ಬೇಕಂತ ಏನಿಲ್ಲ, ಎಲ್ಲ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಡೋದು. ಸೊ ಚಟ್ನಿ ಬೇರೆ ತಂದಿರಾ, ಏನ್ ಚಟ್ನಿ ಅದು? ಕೊರಿಯಾಂಡರ್ ಚಟ್ನಿ ಅಲ್ವಾ? ಎಸ್ ಮೇಡಮ್, ನೀವು ಕೂಡ ತಗೊಳ್ಳಿ. ಸೊ ಚಟ್ನಿ ಜೊತೆ ಡುಸ್ಕಾ ಇದು ಹೀಗಾಗಿದೆ. ಸಾಕಾಗಿದೆ. ಇದೆಲ್ಲ ಜಾಸ್ತಿಯಾಗಿ ಇಂತಹ ಫುಡ್ಗಳಂದ್ರೆ ನಂಗೂ ತುಂಬಾ ಇಷ್ಟ. ಇದೆಲ್ಲ ಜಾಸ್ತಿ ಸ್ಟ್ರೀಟ್ ಫುಡ್ ಅಂತ ಹೇಳ್ತೇವೆ ನಾವು ಅಲ್ವಾ? ಸೊ ನೀವು ಇದೊಂದು ಡಿಫ್ರೆಂಟ್. ಯಾವಾಗಲೂ ಡೀಪ್ ಫ್ರೈ ಮಾಡಿದಾಗ ಅದರ ಒಂದು ಟೇಸ್ಟ್ ಬೇರೆನೇ ಇರುತ್ತೆ. ಬಟ್ ಇದರದೊಂದು ಟೇಸ್ಟ್ ಹೇಗಿದೆ ಅಂತ ಹೇಳಿದ್ರೆ ಮೈಲ್ಡ್ ಆಗಿ ಆ ಕ್ರಿಸ್ಪಿನೆಸ್ ಪ್ರತಿ ಬೈಟಲ್ಲೂ ಸಿಗುತ್ತೆ. ಜೊತೆಗೆ ಆ ಬಟಾಣಿ, ಕಾಲಿಫ್ಲವರ್ ಅದರ ಒಂದು ಟೇಸ್ಟ್ ಇದೆಯಲ್ವಾ, ಚಟ್ನಿ ಜೊತೆ ಸಖತ್ತಾಗಿದೆ. ಎರಡೂ ಕೂಡ ಫಸ್ಟ್ ಟೈಮ್ ನಾನು ಟೇಸ್ಟ್ ನೋಡ್ತಾ ಇರೋದು. ಬಟ್ ಎರಡೂ ಕೂಡ ದಿ ಬೆಸ್ಟ್ ಆಗಿ ಟೇಸ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೇಗೆ ಅನಿಸ್ತು ನಿಮ್ಗೆ ನಮ್ಮ ಕಿಚನ್ ಅಲ್ಲಿ? ಒಳ್ಳೆದಾಯ್ತು. ಮೊದಲು ಭಯ ಥರ ಆಗ್ತಿತ್ತು. ಸ್ವಲ್ಪ ಭಯ ಆಯ್ತಾ? ಓಕೆ, ಮತ್ತೀಗ ಸೆಟ್ಲ್ ಆದ್ರಿ, ಇನ್ನು ಮಾಡ್ಬೋದು ಅಡಿಗೆಗಳು ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಲ್ಲಿ ಅವಕಾಶ ಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಟಿವಿ ಅವರಿಗೆಲ್ಲ ಹೀಗೇನೆ ಬರ್ತಾ ಇರಿ. ಬಿಹಾರದ್ದು ಇನ್ನೂ ಎಷ್ಟೋ ಫುಡ್ ಇದೆ, ಅದನ್ನ ನಮ್ಗೆ ಹೇಳ್ಕೊಡ್ತಾ ಇರಿ. ಓಕೆ, ಹಾಗೇನೆ ಮೇಡಮ್, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು. ಜೊತೆಗೆ ಇದು ಭದ್ರಾವತಿಯ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೂಪರ್. ಸೊ ಬಿಹಾರಕ್ಕೆ ಹೋಗಿ ಅಲ್ಲಿ ತಿಂದಂತಹ ಒಂದು ಫೀಲ್ ಬಂತು. ಯಾಕಂತ ಹೇಳಿದ್ರೆ ಡಿಫ್ರೆಂಟ್ ಟೇಸ್ಟೇ ಬೇರೆ. ಸೊ ನಾನು ಅದು ಹೇಳಿದ್ರೆ ಗೊತ್ತಾಗಲ್ಲ, ನೀವು ಮನೇಲಿ ಮಾಡಿ ಅದರ ರುಚಿ ನೋಡಿ. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗೆಸ್ಟ್ ಅಂಡ್ ಮತ್ತೊಂದು ರೆಸಿಪಿಗಳ ಜೊತೆ ನಮ್ಮ ಅಡಿಗೆ ಮನೆಯಲ್ಲಿ ಸಿಗೋಣ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.